ಸುರತ್ಕಲ್ನ ಎನ್ಐಟಿಕೆಯಲ್ಲಿ ಎಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ ಬಿಹಾರ ಪಾಟ್ನಾ ನಗರದ ಸೌರವ್ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾದ ಘಟನೆ ನಡೆದಿದೆ. ಸೌರವ್ ಡೆತ್ ನೋಟ್ ಬರೆದಿಟ್ಟು ಶೈಕ್ಷಣಿಕ ಸಾಲ ಪಡೆದು ಬಿಎ ವ್ಯಾಸಂಗ ಮಾಡುತ್ತಿದ್ದು, ಓದು ಮುಗಿಯುವವರೆಗೆ ಸಾಲ ಹೆಚ್ಚಾಗುವ ಭಯ ಹಾಗೂ ಉದ್ಯೋಗ ಸಿಗದೇ ಇದ್ದರೆ ಹೇಗೆ ಎಂಬ ಆತಂಕದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ. ನನ್ನ ಸಾವಿಗೆ ಯಾರೂ ಕೂಡ ಕಾರಣರಲ್ಲ ಎಂದು ಉಲ್ಲೇಖ ಮಾಡಿರುವುದಾಗಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಸೌರವ್ ಪೋಷಕರು ತುಂಬಾ ಬಡವರು ಎಂದು ತಿಳಿದು ಬಂದಿದ್ದು, ಅವರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದು, ಅವರು ನಮಗೆ ಬರುವುದಕ್ಕೆ ಆಗುವುದಿಲ್ಲ, ಸುರತ್ಕಲ್ನಲ್ಲಿ ಅಂತ್ಯಕ್ರಿಯೆ ಮಾಡಿ ಎಂದು ತಿಳಿಸಿದ್ದಾರೆ. ಆದರೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಮೃತದೇಹವನ್ನ ಪಾಟ್ನಾಗೆ ಕಳಿಸಿಕೊಡುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮಗುವಿನ ಸಾವಿನ ಬಗ್ಗೆ ಪೋಷಕರು ಕೂಡ ಯಾವುದೇ ಅನುಮಾನ ವ್ಯಕ್ತಪಡಿಸಿಲ್ಲ. ಸೌರವ್ ಎಸ್ಎಸ್ಎಲ್ಸಿ ಓದುತ್ತಿದ್ದಾಗ ಕೂಡ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದ ಎಂದು ಪೋಷಕರು ಮಾಹಿತಿಯನ್ನ ನೀಡಿದ್ದಾರೆ. ಸುರತ್ಕಲ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ತಿಳಿಸಿದ್ದಾರೆ. ಸುರತ್ಕಲ್ ಇದು ತುಂಬ ಒಂದು ಫೇಮಸ್ ಇನ್ಸ್ಟಿಟ್ಯೂಷನ್, ಇಂಜಿನಿಯರಿಂಗ್ ಕಾಲೇಜ್ ಇದು. ಇಲ್ಲಿ ಸೆಕೆಂಡ್ ಇಯರ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಬಿಹಾರ್ ಮೂಲದ ಒಬ್ಬ ಸೌರವ್ ಅನ್ನುವಂಥ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಡೆತ್ ನೋಟಲ್ಲಿ ಅವನಿಗೆ ಏನೇನೋ ಒಂಥರ ಕೆಮಿಕಲ್ ರಿಯಾಕ್ಷನ್ ಆಗ್ತಾಯಿತ್ತು ನನ್ನ ಬ್ರೈನಲ್ಲಿ, ಆ ಥರ ಏನೆಲ್ಲ ಬರೆದಿದ್ದಾನೆ. ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಮತ್ತು ನನ್ನ ಸಾವಿಗೆ ಬೇರೆ ಯಾರೂ ಕಾರಣ ಅಲ್ಲ. ನಾನು ಇನ್ನೂ ಎಜುಕೇಷನ್ ಲೋನ್ ಮಾಡಿಸಿ ಓದ್ತಾ ಇರುವಂಥದ್ದು. ಲೋನು ಮುಗಿಯೋವರೆಗೂ ಇದ್ದರೆ ಅದು ಜಾಸ್ತಿ ಲೋನ್ ಆಗುತ್ತೆ. ನನ್ನ ಕೆಲಸ ನಂತರದಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಂಗಾಗಿ ನಾನು ಚಿಡ್ದಂಗೆ ಆಗ್ತಾಯಿದೆ ಅಂತೆಲ್ಲ ಬರೆದ್ಬಿಟ್ಟು ಅವರ ಫಾದರ್ಗೆ ಅಡ್ರೆಸ್ ಮಾಡಿ ಒಂದು ಡೆತ್ ನೋಟ್ ಬರೆದ್ಬಿಟ್ಟು ಹ್ಯಾಂಗ್ ಮಾಡ್ಕೊಂಡಿರುವಂಥದ್ದು ಕಂಡು ಬಂದಿದೆ. ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಬ್ರೇಕ್ಫಾಸ್ಟಿಗೆ ಕರೀಲಿಕ್ಕೆ ಅವ್ರ ಸ್ನೇಹಿತರು ಹೋದಂಥ ಸಂದರ್ಭದಲ್ಲಿ ಒಂದು ಬಾಗಿಲು ತೆಗ್ದಿಲ್ಲ. ನಂತರ 9:30 ಕಾಲಂಗೆ ಬಂದು ನೋಡಿದಾಗ ಅಲ್ಲಿ ಕಿಟಕಿಯಿಂದ ಓಪನ್ ಮಾಡಿಬಿಟ್ಟು ನೋಡಿದಾಗ ಹ್ಯಾಂಗ್ ಮಾಡ್ಕೊಂಡಿರುವಂಥದ್ದು ಕಂಡು ಬಂದಿದೆ. ಅವರ ಪೋಷಕರು ಕೂಡ ಭಾಳ ಬಡತನದ ಪರಿಸ್ಥಿತಿಯಲ್ಲಿದ್ದಾರೆ. ಹಂಗಾಗಿ ನಮಗೆ ನಮಗೆ ಅನುಕೂಲ ಇಲ್ಲ. ಹಂಗಾಗಿ ಅಲ್ಲೇ ಕ್ರಿಮೇಷನ್ ಮಾಡಿ ಅಂತ ಹೇಳಿದ್ರಂತೆ. ನಂತರ ಕಾಲೇಜ್ ಅಥಾರಿಟೀಸು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಸೇರಿಸ್ಕೊಂಡು ಅವರ ಪೋಷಕರು ಯಾರಿದ್ದಾರೆ ಅವ್ರನ್ನ ಕರೆಸುವಂಥದ್ದು ಮತ್ತು ಬಾಡಿಯನ್ನು ಪಟ್ನಾಗೆ ತೊಗೊಂಡು ಹೋಗುವಂಥದ್ದು ವ್ಯವಸ್ಥೆ ಮಾಡಿದ್ದಾರೆ.